ಮಂಗಳೂರಿನ ಶಕ್ತಿನಗರದಲ್ಲಿರುವ ಸಾನ್ನಿಧ್ಯ ವಸತಿಯುತ ವಿಶೇಷ ಶಾಲೆಯ ವತಿಯಿಂದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರನ್ನ ಸನ್ಮಾನಿಸುವ ಕಾರ್ಯಕ್ರಮ ನಡೆಯಿತು. ಇದೇ ವೇಳೆ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಸಾನ್ನಿಧ್ಯ ಸಂಸ್ಥೆಗೆ ಆಗಮಿಸಿದ್ರು. ಬಳಿಕ ಆಡಳಿತ ಮಂಡಳಿಯವರ ಜೊತೆ ಸಮಾಲೋಚನೆ ನಡೆಸಿದ್ರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರನ್ನ ಸಾನ್ನಿಧ್ಯದ ಮಕ್ಕಳು ಸನ್ಮಾನಿಸಿದ್ರು. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ಸಾನ್ನಿಧ್ಯ ವಸತಿಯುತ ಶಾಲೆ ದೇವಾಲಯವಿದ್ದಂತೆ. 1-2 ಮಕ್ಕಳನ್ನ ನೋಡಿಕೊಳ್ಳುವುದು ನಮಗೆ ಕಷ್ಟ ಅನಿಸುತ್ತದೆ. ಅಂಥದ್ರಲ್ಲಿ ಇಷ್ಟು ಮಕ್ಕಳನ್ನ ನೋಡಿಕೊಳ್ಳುತ್ತಿರುವುದು ಸಾಹಸವೇ ಸರಿ ಎಂದ ಅವರು, ಸಾನ್ನಿಧ್ಯ ವಸತಿಯುತ ಶಾಲೆಗೆ ಮುಂದಿನ ದಿನಗಳಲ್ಲಿ ನನ್ನ ಕೈಯಲ್ಲಾದ ಸಹಾಯ ಮಾಡುವೆ ಎಂದು ಹೇಳಿದ್ರು. 7 ಮಕ್ಕಳಿದ್ದಾರೆ. 7 ಮಕ್ಕಳನ್ನು ಸರಿಸುಮಾರಾಗಿ ನೋಡಿಕೊಳ್ಳುವಾಗ ಒಂದು 15 ತರ ನಾವು ವೆಚ್ಚವನ್ನು ಹಿಡಿತೇವೆ. ಆದರೆ ಈ ಮಕ್ಕಳನ್ನು ಸತತವಾಗಿ ಒಂದೇ ವಿಷಯವನ್ನು ಸತತವಾಗಿ ಸಾವಿರಾರು ಸಲ ಪ್ರಯತ್ನಗಳನ್ನು ಮಾಡಿಕೊಂಡು ತಿದ್ದಿ ಸರಿ ಮಾಡಬೇಕು. 1 ಸಲ 2 ಸಲ ಹೇಳಿದನ್ನ ವಿಷಯವನ್ನೇ ಪುನರಪ್ಪಿ ಹೇಳಿ 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 ಮನಸ್ಸಿಗೆ ಒಪ್ಪುವಂಥ ಕೆಲಸ ಮಾಡಬೇಕು ಅಂತೇಳಿ ಈ ಏನು ಮ್ಯಾನೇಜ್ಮೆಂಟ್ ಕಡೆಯಿಂದ ಇರ್ಬೋದು, ಇಲ್ಲ ಅಧ್ಯಾಪಕರು ಭಾಳಷ್ಟು ಶ್ರಮವನ್ನು ವಹಿಸ್ಕೊಳ್ತಾರೆ. ಅವರ ಶ್ರಮಕ್ಕೆ ಇವತ್ತು ಹಲವಾರು ವಿದ್ಯಾರ್ಥಿಗಳು ನನಗೆ ನೋಡಿದಾಗ ಶಾಸಕನಾಗಿ ನಿಮ್ಮೊಂದಿಗೆ ಇದ್ದುಕೊಂಡು ಈ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾಗಿ ನಿಮ್ಮವನೇ ಆಗಿ ಇದರ ಬಹಳಷ್ಟು ಮುಂದಿನ ದಿನಗಳಲ್ಲಿ ಬೆಳವಣಿಗೆಯಲ್ಲಿ ನನ್ನ ಪ್ರಯತ್ನಗಳು ನಿಮ್ಮೊಂದಿಗೆ ನಾನು ಇದ್ದೇನೆ. ಸತತವಾಗಿ ನಿಮಗೆ ಶಾಸಕನಾಗಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದನ್ನೆಲ್ಲ ನಿಮ್ಮೊಂದಿಗೆ ಸೇರಿ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಆ ಮನೆಯ ನನ್ನ ಮನೆಯಲ್ಲಿ ಇಂಥ ಮಕ್ಕಳನ್ನು ಬೆಳೆಸ್ಕೊಳ್ಳುವಂಥದ್ದು ಯಾವುದೇ ರೀತಿಯ ಕಷ್ಟಗಳು ಕಣ್ಣೀರುಗಳು ನನ್ನ ಮನೆಯಲ್ಲಿ ಇರುತ್ತೇವೆ. ಆನಂತರ ಸಾನ್ನಿಧ್ಯ ವಸತಿಯುತ ಶಾಲೆಯ ಆಡಳಿತಾಧಿಕಾರಿ ವಸಂತ್ ಕುಮಾರ್ ಶೆಟ್ಟಿ ಮಾತನಾಡಿ, ಇವತ್ತು ವಿಶೇಷವಾದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಎಂದ ಅವರು ಸಾನ್ನಿಧ್ಯ ಸಂಸ್ಥೆಯ ಕುರಿತು ಮಾತನಾಡಿದ್ರು. ಇದೇ ವೇಳೆ ಬೋಳೂರಿನ ಅಮೃತ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಸಾನ್ನಿಧ್ಯ ಶಾಲೆಗೆ ಭೇಟಿ ನೀಡಿ ಮಕ್ಕಳಿಗೆ ವಿವಿಧ ಸಲಕರಣೆಗಳನ್ನ ನೀಡಿ ಸಹಕರಿಸಿದ್ರು. ಈ ಸಂದರ್ಭ ಸಾನ್ನಿಧ್ಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದಲ್ಲಿ ಗಣೇಶ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಹಾಬಲ ಮಾರ್ಲಾ, ಖಜಾಂಚಿ ಜಗದೀಶ್ ಶೆಟ್ಟಿ ಹಾಗೂ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.